ಬಂಧುಗಳೇ, ತಮ್ಮೆಲ್ಲರೂ ಕೂಡ ಒಂದು ಪವಿತ್ರವಾದಂತಹ ದಿನ ನಾವೆಲ್ಲ ಸೇರಿದ್ದೇವೆ. ಸಂಕ್ರಮಣ, ನಮ್ಮೆಲ್ಲರ ರೈತರ ಬದುಕು ಶುಭಾರಂಭ. ಈ ಪವಿತ್ರವಾದಂತಹ ದಿನ, ಇಂಥ ಪವಿತ್ರವಾದಂತಹ ಕಚೇರಿಲಿ, ಇದು ಕಾಂಗ್ರೆಸ್ ಪಕ್ಷ ನಮ್ಮೆಲ್ಲರ ದೇವಸ್ಥಾನ. ಇದು ಆ ದೇವಸ್ಥಾನದಲ್ಲಿ ನಾವೆಲ್ಲ ಇವತ್ತು ಕೆಲವು ಹಿರಿಯ ಮುಖಂಡರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಲು ನಾವೆಲ್ಲ ತೀರ್ಮಾನವನ್ನು ಮಾಡಿದ್ದೇವೆ. ತಮ್ಗೆ ಗೊತ್ತಿದೆ, ರಾಜ್ಯ ಬಹಳ ಅತಂತ್ರದ ಪರಿಸ್ಥಿತಿಯಲ್ಲಿ ನಡೀತಾ ಇದೆ. ಇವತ್ತು ಬಹಳ ಪ್ರಮುಖವಾಗಿ ಇಬ್ಬರು ನಾಯಕರು, ಮೈಸೂರಿನಿಂದ ಕೆಲವು ನಾಯಕರುಗಳು ಎಲ್ಲ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲು ಬಂದಿದ್ದಾರೆ. ಜಾತ್ಯತೀತ ಜನತಾ ದಳದಿಂದ ಹಿರಿಯ ನಾಯಕರಾಗಿದ್ದಂತ ದತ್ತಾರವರು ಮತ್ತು ಬಿಜೆಪಿ ಪಕ್ಷದ ಸದಸ್ಯರಾಗಿ ಕೆಲಸವನ್ನು ಮಾಡಿ ಮಂತ್ರಿಯಾಗಿ, ಮಾಜಿ ಮಂತ್ರಿಗಳಾಗಿ ಕೆಲಸ ಮಾಡಿದಂತ ಹಾಲಿ ಶಾಸಕರು, ಅವರು ಕೂಡ ಬಿಜೆಪಿಯ ಅಧಿಕಾರವನ್ನು ತೊರೆದು ಅವರು SC ST ಅಂಬೇಡ್ಕರ್ ನಿಗಮಕ್ಕೆ ಅಧ್ಯಕ್ಷರಾಗಿ, ಚೇರ್ಮನ್ ಕೂಡ ಆಗಿದ್ರು, ಈಗ ಶಾಸಕರಾಗಿದ್ದಾರೆ. ಅವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವವನ್ನು ತೆಗೆದುಕೊಂಡು ನಮ್ಮ ವಿಧಾನ ಸಭೆಯ ಸದಸ್ಯತ್ವವನ್ನು ಪಡೆದು ಅವರು ಕೂಡ ಇವತ್ತು ನಿಮ್ಮೆಲ್ಲರ ಪ್ರಮುಖದಲ್ಲಿ ಬಿಜೆಪಿ ಮಾಡಿದಂತ ಕೊಟ್ಟಂತ ಅಧಿಕಾರವನ್ನ ತ್ಯಾಗ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸೇರ್ಪಡೆಯನ್ನ ಸದಸ್ಯರಾಗಿ ಸೇರ್ಪಡೆ ಆಗಲಿಕ್ಕೆ ಇವತ್ತು ಬಂದಿದ್ದಾರೆ. ಅವರಿಗೆ ನಾನು ಕರ್ನಾಟಕ ಪ್ರದೇಶದ ಕಾಂಗ್ರೆಸ್ ಪಕ್ಷದ ಪರವಾಗಿ, ಶಾಸಕಾಂಗ ಪಕ್ಷದ ಪರವಾಗಿ ಅವರ ಸದಸ್ಯತ್ವವನ್ನ ನಾವು ಒಪ್ಪಿಕೊಂಡು ಇವತ್ತು ನಮ್ಮ ಪಕ್ಷದ ಸದಸ್ಯರಾಗಿ ನೇಮಕ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ನಾಗೇಶ್ ಅವರಿಗೆ, ತಮ್ಮೆಲ್ಲರ ಪ್ರಮುಖದಲ್ಲಿ ಮಾಜಿ ಮಂತ್ರಿಗಳಿಗೆ ಅವರಿಗೆ ನಾನು ಸ್ವಾಗತವನ್ನು ನಾನು ಬಯಸ್ತೇನೆ. ದತ್ತಾರವರು ಪಾಠ ಹೇಳ್ತಿರುವಾಗ ನಾನು ನ್ಯಾಷನಲ್ ಸ್ಕೂಲ್ನಲ್ಲಿ ಸ್ಟೂಡೆಂಟು, ಬಾಲ್ಯದಿಂದ ತಿಳಿದವರು, ಇಬ್ಬರು ಬಹಳ ಆತ್ಮೀಯರು. ನಾವೆಲ್ಲ ಕೂಡ ಒಟ್ಟಿಗೆ ಅನೇಕ ಸಂಘಟನೆಗಳಲ್ಲಿ ಕೆಲಸವನ್ನ ನಾವು ಮಾಡಿಕೊಂಡು ನಾವು ಬಂದವರು. ಒಳ್ಳೆ ವಾಗ್ಮಿ ಇದ್ದಾರೆ. ಅವರು ಕೂಡ ಬೆಂಗಳೂರು ನಗರದಲ್ಲಿ ಬೇಕಾದಷ್ಟು ಜನ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಕಡೂರು ಕ್ಷೇತ್ರದಿಂದ 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಜನತಾದಳದ ವಿವಿಧ ಹುದ್ದೆಗಳಲ್ಲಿ ಮಾಡಿ ವಾಗ್ದಾರರಾಗಿ ಕೂಡ ಅವರದೇ ಆದಂತ ಛಾಪನ್ನ ರಾಜ್ಯದ ರಾಜಕಾರಣಗಳಲ್ಲಿ ಇದ್ದಾರೆ. ಅವರು ಜನತಾದಳದ ಪ್ರಮುಖ ಹುದ್ದೆಯಲ್ಲಿ ಇದ್ರೂ ಕೂಡ ಅವರು ಬೇಸತ್ತು, ನಮಗೆ ಭವಿಷ್ಯ ಇಲ್ಲ, ಜನತಾದಳದಲ್ಲಿ ಭವಿಷ್ಯ ಇಲ್ಲ, ರಾಜ್ಯಕ್ಕೆ ಹಿತ ಆಗಬೇಕು ಅಂತ ಹೇಳಿ ಈ ರಾಜ್ಯಕ್ಕೆ, ಈ ದೇಶಕ್ಕೆ ರಾಹುಲ್ ಗಾಂಧಿ ಅವರು ಪಡ್ತಾರಂತ ಕಷ್ಟ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವ, ಇವೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಬಂದಿದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ಅವರ ಜೊತೆಯಲ್ಲಿ ಅವರ ಹಿಂಬಾಲಕರು ಬಹಳ ಪ್ರಮುಖರಾದಂತ ಬಂಡಾರಿ ಶ್ರೀನಿವಾಸ್ ಅವರು ಪುರಸಭೆ ಅಧ್ಯಕ್ಷರು, ರಾಜಣ್ಣ ಅವರು ಮಾಜಿ ಅಧ್ಯಕ್ಷರು APMC, MK ಮಹೇಶ್ ಅವರು ಕೂಡ ಇದ್ದಾರೆ. ಮತ್ತು ನಾನು ಇವನ್ನೆಲ್ಲ ಕೂಡ ಇನ್ನೂ ಬಹಳ ಜನ ಎಲ್ಲ ಇದ್ದಾರೆ. ಅವನ್ನೆಲ್ಲ ಕೂಡ ತೆಗೆದುಕೊಳ್ಳೋಕ್ಕಿಂತ ಮುಂಚಿತವಾಗಿ ನಾನು ಸ್ಥಳೀಯ ಮುಖಂಡಗಳ ಹತ್ರ ಕೂಡ, ನಮ್ಮ ಪಕ್ಷದ ಸ್ಥಳೀಯ ಮುಖಂಡಗಳು ಕೂಡ ನಾನು ಚರ್ಚೆಯನ್ನು ನಾನು ಮಾಡಿದ್ದೇನೆ. ಅವರು ಕೂಡ ನಮ್ಮ ಸಂದೇಶವನ್ನು ಕೂಡ ನಾವು ತಿಳಿಸಿದ್ದೇವೆ. ಪಕ್ಷ, ನಾವು ಕಾರ್ಯಕರ್ತರನ್ನ, ನಾಯಕರುಗಳನ್ನ ನಾವು ದೊಡ್ಡದು ಮಾಡಿಕೊಳ್ಳುವಂತದ್ದು ನಮ್ಮ ಡ್ಯೂಟಿ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ತಿಳಿಸಿದ್ದೇನೆ. ಇದಲ್ಲದೆ ಮೈಸೂರಿನಿಂದ ಮೂಡ ಅಧ್ಯಕ್ಷರಾಗಿ ಅವರು ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರು, ನಮ್ಮ ಹಿರಿಯರು. ಅವರು ಕೂಡ ಮೋಹನ್ ರವರು, ಅವರು ಕೂಡ ಮೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ನಮ್ಮ ಪಕ್ಷದಲ್ಲೂ ಕೂಡ ಅವರು ಪದಾಧಿಕಾರಿಯಾಗಿ ಹಿಂದೆ ಎಲ್ಲ ಕೂಡ ಅವರು ಕೆಲಸ ಮಾಡಿದ್ದಾರೆ. ಅವರು ಕೂಡ ಇವತ್ತು ಬಿಜೆಪಿನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ಕೋಲಾರದಿಂದ ಯುವ ಜನತಾ ದಳದಲ್ಲಿ ಪ್ರಮುಖವಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತ ಒಬ್ಬ ಸಿವಿಲ್ ಇಂಜಿನಿಯರ್ ಅವರು ಕೂಡ ದಯಾನಂದ್ ಅವರು ಕೂಡ ಇವತ್ತು ಸ್ಟೇಟ್ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ರು ಜನತಾ ದಳದಲ್ಲಿ ಹಿಂದೆ 2003ರಿಂದ 2006ರಿಂದ.
ಅಲ್ಲಿ ಪದಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು. ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಒಂದು ಬಹಳ ಪ್ರಮುಖವಾದಂತಹ ವಿಚಾರ, ಇದು ಆರಂಭ. ಇದಾದ ಮೇಲೆ ವಾರಕ್ಕೆ ಒಂದೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಬಹಳ ಜನ ಪಟ್ಟಿದ್ದಾರೆ. ಅದು ವಾರಕ್ಕಾಗ್ಬೋದು, 3 ದಿನ ಆಗಿರ್ಬೋದು. ಕೆಲವು ನಾವು ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲೇ ಕೆಲವನ್ನ ಸೇರಿಸುವಂತ ದೊಡ್ಡ ಪಟ್ಟಿ ಇದೆ.